ಪ್ರತಿ ವರ್ಷ ಗಣೇಶ ಚತುರ್ಥಿ ಹಬ್ಬ ಬಂತೆಂದರೆ ಕಬ್ಬಿಗೆ ಭಾರಿ ಡಿಮಾಂಡ್. ಅದರಲ್ಲೂ ಕರಾವಳಿಯಲ್ಲಿ ಚೌತಿ ಹಬ್ಬಕ್ಕೆ ಕಬ್ಬು ಅಗತ್ಯವಾಗಿ ಬೇಕಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಹಬ್ಬಕ್ಕೆ ಬೇಕಾದಷ್ಟು ಕಬ್ಬನ್ನು ಇದೇ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಈ ಭಾಗಗಳಲ್ಲಿ ಹೆಚ್ಚು ಕಬ್ಬು ಸರಬರಾಜುವಾಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಸಮೀಪದ ಬಳಕುಂಜೆ ಎನ್ನುವ ಗ್ರಾಮದಿಂದ. ಬಳಕುಂಜೆ ಕಬ್ಬು ಬೆಳೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂದರೆ ಇಲ್ಲಿನ ಮಣ್ಣು ಕಬ್ಬು ಬೆಳೆಗೆ ಅತ್ಯಂತ ಉಪಯುಕ್ತವಾಗಿದ್ದು, ಇಲ್ಲಿನ ಸುಮಾರು 45ಕ್ಕಿಂತಲೂ ಮಿಕ್ಕಿದ ರೈತ ಕುಟುಂಬಗಳು ಸುಮಾರು 50 ಎಕರೆ ಪ್ರದೇಶದಲ್ಲಿ ಪ್ರತಿ ವರ್ಷ ಕಬ್ಬು ಬೆಳೆಯುತ್ತಾರೆ. ಕ್ರೈಸ್ತ ಬಾಂಧವರ ತೆನೆ ಹಬ್ಬ ಮತ್ತು ಚೌತಿ ಹಬ್ಬಕ್ಕೆ ಕಬ್ಬನ್ನು ಇಲ್ಲಿಂದಲೇ ಸರಬರಾಜು ಮಾಡಲಾಗುತ್ತದೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಕಬ್ಬಿನ ಬೀಜ ಹಾಕಲು ಪ್ರಾರಂಭಿಸುವ ರೈತರು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಚೌತಿ ಹಬ್ಬದ ಸಂದರ್ಭ ಕಟಾವು ಮಾಡುತ್ತಾರೆ. ಕಟಾವಿನ ತನಕ ಈ ಬೆಳೆಗಾಗಿ ರೈತರು ಸಾಕಷ್ಟು ಕಷ್ಟಪಡುತ್ತಾರೆ. ಇಲ್ಲಿನ ವಿಶೇಷವೆಂದರೆ ಜೂನ್ ತಿಂಗಳಲ್ಲಿಯೇ ಕಬ್ಬಿನ ವ್ಯಾಪಾರಿಗಳು ಇಲ್ಲಿಗೆ ಬಂದು ತಮಗೆ ಬೇಕಾದ ಕಬ್ಬಿಗೆ ಮುಂಗಡ ಹಣ ಕೊಟ್ಟು ಹೋಗುತ್ತಾರೆ. ಕಬ್ಬು ಕಟಾವು ಮಾಡಿ 12 ಕಬ್ಬುಗಳನ್ನು ಒಳಗೊಂಡ ಒಂದು ಕಟ್ಟನ್ನು ಮಾಡಿ ವ್ಯಾಪಾರಿಗಳಿಗೆ ಕೊಡಲಾಗುತ್ತದೆ. ವ್ಯಾಪಾರಸ್ಥರು ಇದನ್ನು ಮಾರುಕಟ್ಟೆಗೆ ಕೊಂಡೊಯ್ದು ಮಾರಾಟ ಮಾಡುತ್ತಾರೆ. ಈ 40-50 ಜನ ರೈತರ ನಕಲು ಕರ್ಮ ತಂದಿಲ್ಲ ಅಂದ ಎಂಗ್ಲೆ ಈ ಸರಿ ಕರ್ಮು ರೇಟ್ಲಾಗಿದೆ. ನಾನು ನೀರಿನ ವ್ಯವಸ್ಥೆ ಮಸ್ತ್ ಸಮಸ್ಯೆ ನೀರಿಡು ಬೊಕ್ಕ ಏಪ್ರಿಲ್ ಮೇಟ್ ಬರ್ಸಾಲ ಜಾತಿ ಈ ಸರಿ ಲಾಸ್ಟ್ ಆತಿ ಅಂಚೆನಾದ್ರೆ ಎಂಗ್ಲಿಗೆ ಕರ್ಮುಗು ನೀರ್ದ ಸಮಸ್ಯೆ ಮಸ್ತ್ ದೀಕಂಡು ಬೊಕ್ಕ ಕರ್ಮು ರೇಟ್ ತೊಂದರೆ ಇಜ್ಜಿ ಸರಿ ಸಾಮಾನ್ಯ ಮಟ್ಟ ರೇಟ್ ಬೈದನು 25-27 ಮಟ್ಟ ಬೈದನು. ಕಾರ್ಲ ಕುಡ್ಲ ಬೊಕ್ಕ ಈ ಸರಿ ಬಂಡ ಒಂದು ಕೊರಲ್ ಬರ್ಬೋದು ನೆಟ್ ಹತ್ರ ತೀರ್ಥಹಳ್ಳಿ ಮುಟ್ಟಬಹುದು ನಿಂಗೆಲ್ಲ ಕರ್ಮು ಬೊಕ್ಕ ಹತ್ತೂರು ಚರ್ಚಿ ಬೊಕ್ಕ ಒಂದು ಏನೇ ನಾರಾವಿ ಅಂಚಪುರ ಮಸ್ತ್ ಕಡೆಗೆ ಸಪ್ಲೈ ಆಗ್ತದೆ ಈ ಸಾರಿ. ಡಿಸೆಂಬರ್ನಲ್ಲಿ ಮತ್ತೆ ಕಬ್ಬಿನ ಬಿತ್ತನೆ ಮಾಡಲು ಬೀಜಕ್ಕಾಗಿ ಬೇರೆ ಕಬ್ಬನ್ನು ಬೆಳೆಸುತ್ತಾರೆ. ನವೆಂಬರ್ ಡಿಸೆಂಬರ್ನಲ್ಲಿ ಮತ್ತೆ ಬಿತ್ತನೆ ಕಾರ್ಯ ಮಾಡಲಾಗುತ್ತದೆ. ಪ್ರಾರಂಭದಲ್ಲಿ ಕಬ್ಬು ಬೆಳೆಯ ಜೊತೆಗೆ ಅಂದರೆ ಕಬ್ಬಿನ ಜೊತೆಗೆ ಸೌತೆಕಾಯಿ ಬೀಜವನ್ನು ಹಾಕಿ ಬೆಳೆ ತೆಗೆಯುತ್ತಾರೆ. ವಿಶೇಷವೆಂದರೆ ಹೆಚ್ಚಿನ ರೈತರು ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಕಬ್ಬನ್ನು ಬೆಳೆಯುತ್ತಿದ್ದು ಯಾವುದೇ ರಾಸಾಯನಿಕ ಬಳಸುತ್ತಿಲ್ಲ. ಈ ಭಾಗದಲ್ಲಿ ಹೆಚ್ಚಾಗಿ ಕಪ್ಪು ಕಬ್ಬು ಬೆಳೆಯಲಾಗುತ್ತಿದ್ದು ಅಗತ್ಯಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ದಾಸೆ ಕಬ್ಬನ್ನು ಅಥವಾ ಬಿಳಿ ಕಬ್ಬನ್ನು ಬೆಳೆಸುತ್ತಾರೆ. ನಾವು ಸುಮಾರು 50 ವರ್ಷದಿಂದ ಕಬ್ಬನ್ನು ನೆಡ್ತಾ ಇದ್ದೇವೆ. ಹೇಳಿದ್ರೆ ನನ್ನ ಮಾವನ ಅವರು ನೆಡ್ತಿದ್ರು. ಮುಂಚೆ ಬೆಲ್ಲದ ಕಬ್ಬನ್ನು ನೆಡ್ತಿದ್ರು. ಅದರ ನಂತರ ಇಲ್ಲಿ ಎಲ್ಲ ಚೌತಿಗೆ ಮತ್ತು ಕೊರಳ ಹಬ್ಬಕ್ಕೆಂದು ಕೀಚು ಮತ್ತು ದಾಸ ಕಬ್ಬನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಈಗ ತಾನೇ 40-45 ವರ್ಷದಿಂದ ಈ ಕಬ್ಬನ್ನು ನೆಡ್ತಾ ಇದ್ದೇವೆ. ಎಷ್ಟು ಎಕರೆ ನೆಟ್ಟಿದ್ದೀರಾ ಮತ್ತು ಒಂದು ಎಕರೆಯಲ್ಲಿ ಎಷ್ಟು ಕಬ್ಬು ಆಗುತ್ತೆ? ನಾವು 1 ಎಕರೆ ಸ್ಥಳದಲ್ಲಿ ನೆಟ್ಟಿದ್ದೇವೆ. ಅದು ನಮಗೆ ಸುಮಾರು 15,000-16 ಸಾವಿರ ಕಬ್ಬು ಬರ್ತದೆ. ಮತ್ತು ಎಷ್ಟು ಈ ವರ್ಷ ರೇಟ್ ಎಷ್ಟು? ನಾವು ಬಿಳಿ ಕಬ್ಬಿಗೆ 33 ರೂಪಾಯಿ ಮತ್ತು ಕೆಂಪು ಕಬ್ಬು ಹೇಳಿದರೆ ಕೀಚಿ ಕಬ್ಬು ಅದಕ್ಕೆ ನಾವು 28ರಿಂದ 30ರವರೆಗೆ ಕೊಟ್ಟಿದ್ದೇವೆ. ಹೆಚ್ಚಾಗಿ ಈ ಸಲ ಕಬ್ಬಿಗೆ ಒಳ್ಳೆ ಡಿಮಾಂಡ್ ಇತ್ತು. ಕಳೆದ 40 ವರ್ಷಗಳಿಂದ ಕಬ್ಬು ಬೆಳೆಯುತ್ತಿರುವ ಬಳಕುಂಜದ ರೈತರು ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ. ಹಟ್ಟಿ ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದಾರೆ. ಕಬ್ಬು ಕಟಾವಿನ ಕೆಲಸವನ್ನು ಉತ್ತರ ಕರ್ನಾಟಕದ ಕಾರ್ಮಿಕರು ನಿರ್ವಹಿಸುತ್ತಿದ್ದು, ಈ ಬಾರಿ ಮಳೆ ಹಿಮ್ಮುಖವಾದ ಕಾರಣ ಜೂನ್ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಯಾಗಿತ್ತು. ಕಳೆದ 2 ವರ್ಷದ ಹಿಂದೆ ಕೊರೋನಾ ಕಾರಣದಿಂದ ಕಬ್ಬು ಬೆಳೆದು ನಷ್ಟವಾಗಿದೆ. ಕೊರೋನಾ ಕಾರಣದಿಂದ ಹೆಚ್ಚಿನ ಕಡೆಗಳಲ್ಲಿ ಸರಳ ರೀತಿಯ ಚೌತಿ ಆಚರಿಸಲಾಗಿದ್ದ ಕಾರಣ ಆ ದಿನಗಳಲ್ಲಿ ಬೆಳೆದ ಕಬ್ಬು ಮಾರಾಟವಾಗದೆ ನಷ್ಟವಾಗಿತ್ತು. ಆದರೆ ಕಳೆದ ಬಾರಿ ಮತ್ತು ಈ ಬಾರಿ ಉತ್ತಮ ಬೆಳೆ ಸಿಕ್ಕಿದೆ. ಒಂದು ಕಬ್ಬಿಗೆ 25 ರೂಪಾಯಿ ಸಿಕ್ಕಿದೆ. ಅದೇ ಪ್ರಕಾರ ದಾಸಿ ಕಬ್ಬಿಗೆ 35 ರೂಪಾಯಿ ಸಿಕ್ಕಿದೆ. 1 ಎಕರೆಗೆ ಸುಮಾರು 10ರಿಂದ 15 ಸಾವಿರ ಕಬ್ಬು ಬೆಳೆಯಬಹುದಾಗಿದ್ದು, ಚೌತಿ ಮತ್ತು ತೆನೆ ಹಬ್ಬವೇ ಇಲ್ಲಿನ ರೈತರ ಬೆಳೆಯ ಕಬ್ಬಿಗೆ ಆದಾಯವಾಗಿರುತ್ತದೆ.